ಮಂಗಳೂರಿನ ವಾಮಂಚೂರಿನಲ್ಲಿರುವ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ 21ನೆಯ ಸಂಸ್ಥಾಪನಾ ದಿನದ ಪ್ರಯುಕ್ತ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂಸ್ಥಾಪನಾ ದಿನದ ಉಪನ್ಯಾಸ ಕಾರ್ಯಕ್ರಮವು ಕಾಲೇಜಿನ ಕಲಾಂ ಆಡಿಟೋರಿಯಂನ ಅಕಾಡೆಮಿಕ್ ಬ್ಲಾಕ್ನಲ್ಲಿ ನಡೆಯಿತು. ಮಂಗಳೂರಿನ ಬಿಷಪ್ ಮತ್ತು ಎಸ್ಜೆಇಸಿ ಅಧ್ಯಕ್ಷರಾದ ಅತಿ ವಂದನೀಯ ಡಾ. ಪೀಟರ್ ಪೌಲ್ ಸಲ್ಡಾನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡಿದ ಎಲ್ಲರನ್ನ ಸ್ಮರಿಸಿದ್ರು. ಸಾಂಸ್ಥಿಕ ಸ್ವಾಯತ್ತತೆಯೊಂದಿಗೆ ಎನ್ಎಎಸಿ ಮತ್ತು ಎನ್ಪಿಎಯಿಂದ ಮಾನ್ಯತೆ ಪಡೆದ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯನ್ನ ಅಭಿನಂದಿಸಿದ್ರು. Towards those who dreamt of making this institute a reality and those who carried forward the vision of service and excellence by carrying forward the flame of light of knowledge. First of all, I congratulate the director, the principal, the staff and the students for their exceptional work in getting the A+ grade from the National Assessment and Accreditation Council and the autonomous status by the University Grant Commission to SJEC. Both accreditation and autonomy bring accolades to the college and they increase your responsibility, or rather our responsibility as I am part of it, urge us towards greater commitment, especially in the context of implementing the NEP 2020. ಇದೇ ವೇಳೆ ಕಾಲೇಜು ತನ್ನ ಅಸ್ತಿತ್ವದ ಹೊಸ ದಶಕಕ್ಕೆ ಪ್ರವೇಶಿಸುತ್ತಿದ್ದು, ಆ ಪ್ರಯುಕ್ತ ಸಂಸ್ಥೆಯನ್ನ ಹೊಸ ರೂಪದಲ್ಲಿ ಆಧುನಿಕ ಮೂಲ ಸೌಕರ್ಯ ಹೊಂದಿರುವ ಸಂಕೀರ್ಣ ನಿರ್ಮಾಣವನ್ನ ಮಾಡಲಿದ್ದು, ಅದಕ್ಕಾಗಿ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಬಿಷಪ್ ಅತಿ ವಂದನೀಯ ಡಾ. ಪೀಟರ್ ಪೌಲ್ ಸಲ್ಡಾನ್ ಅವರು ನೆರವೇರಿಸಿ ಆಶೀರ್ವದಿಸಿದ್ರು. ಈ ಸಂದರ್ಭದಲ್ಲಿ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ, ಸಹಾಯಕ ನಿರ್ದೇಶಕರಾದ ಫಾದರ್ ಅಲ್ವಿನ್ ರಿಚರ್ಡ್ ಡಿಸೋಸಾ, ಕಾಲೇಜಿನ ಪ್ರಾಂಶುಪಾಲರಾದ ಡಾ. ರಿಯೋ ಡಿಸೋಸಾ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ರಾಕೇಶ್ ಲೋಬೋ, ಅಕಾಡೆಮಿಕ್ ಡೀನ್ ವಿನ್ಸೆಂಟ್ ಕ್ರಾಸ್ತಾ, ಇಇಇ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಚೈತ್ರ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಮತಿ ರಮ್ಯಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರಸಾನ್ಯನ್ B4 ನ್ಯೂಸ್ ಮಂಗಳೂರು.